ಒಂದು ಹೆಣ್ಣು ಮುಟ್ಟಾದಾಗ ಆಕೆಯನ್ನ ಅಪವಿತ್ರ ಎಂದು ಯಾಕೆ ಕರೆಯುತ್ತಾರೆ ಗೊತ್ತಾ? ಆ 3 ದಿನಗಳಲ್ಲಿ ದೇವತೆಗಳು ಕೂಡ ಆಕೆಯನ್ನ ಕಂಡು ಭಯಪಡೋದು ಯಾಕೆ? ಇದರ ಹಿಂದೆ ಇರುವ ಆ ಭೀಕರ ರಹಸ್ಯವೇನು? ಹೌದು ಸ್ನೇಹಿತರೆ, ಸ್ವತಃ ಮಹಾದೇವನೇ ಪಾರ್ವತಿಗೆ ವಿವರಿಸಿದ ಆ ಕಥೆ ನಿಮ್ಮನ್ನ ಬೆಚ್ಚಿ ಬೀಳಿಸುವುದರಲ್ಲಿ ಸಂಶಯವೇ ಇಲ್ಲ. ಹೌದು ಸ್ನೇಹಿತರೆ, ಪುರಾಣ ಪ್ರಕಾರ ಇಂದ್ರದೇವನು ಮಾಡಿದ ಬ್ರಹ್ಮ ಹತ್ಯೆಯ ಪಾಪದ ಒಂದು ಭಾಗ ಹೆಣ್ಣಿನ ಮಾಸಿಕ ಧರ್ಮದ ರೂಪದಲ್ಲಿದೆ. ಆದರೆ ಇಲ್ಲಿ ಒಂದು ಭಯಾನಕ ನಿಯಮವಿದೆ. ಈ ಸಮಯದಲ್ಲಿ ಮಾಡಬಾರದ ಆ 3 ತಪ್ಪುಗಳನ್ನ ನಿಮ್ಮನ್ನು ಮುಂದಿನ ಜನ್ಮದಲ್ಲಿ ಯಾವ ಸ್ಥಿತಿಗೆ ತಳ್ಳುತ್ತದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹಿಂದೆ ವಿದರ್ಭ ದೇಶದ ಆ ಸುಂದರ ಮನೆತನ ಕತೆ ಕೇಳಿದ್ರೆ ನಿಮಗೆ ಇದರ ಹಿಂದಿನ ರಹಸ್ಯ ಗೊತ್ತಾಗುತ್ತದೆ. ಹೌದು, ಸುಶೀಲೆ ಅಂದ್ರೆ ಆ ಊರಿನಲ್ಲಿ ಅತ್ಯಂತ ಗೌರವಾನ್ವಿತ ಮಹಿಳೆ. ವೇರ ಪಾರಂಗತ ಪತಿ ಸುಮಿತ್ರಾ ಮತ್ತು ವಿದ್ವಾಂಸ ಮಗ ಸುವಿಭೂಷಣ ಜೊತೆ ಆಕೆ ಸುಖವಾಗಿ ಜೀವನವನ್ನ ನಡೆಸುತ್ತಿದ್ದಳು. ಆದರೆ ವಿಧಿಯ ಆಟ ನೋಡಿ, ಇಡೀ ಊರೇ ಸಂಭ್ರಮಿಸುವಂತಹ ಒಂದು ದೊಡ್ಡ ಯಜ್ಞದ ದಿನವೇ ಸುಶೀಲೆಗೆ ರಜಸ್ವಲೆಯಾಗುತ್ತಾಳೆ. ಈ ಕ್ಷಣ ಅವಳ ಮನಸ್ಸಿನಲ್ಲಿ ಒಂದು ಯುದ್ಧ ಆರಂಭವಾಗುತ್ತದೆ. ಒಂದು ಕಡೆ ಶಾಸ್ತ್ರದ ಕಟ್ಟುನಿಟ್ಟಾದ ನಿಯಮಗಳು, ಅಡುಗೆ ಮನೆಗೆ ಹೋಗಬಾರದು, ದೈವ ಕಾರ್ಯ ಮುಟ್ಟಬಾರದು ಎಂಬ ವಿಧಾನಗಳು. ಇನ್ನೊಂದು ಕಡೆ ಲೋಕಲಜ್ಜೆ, ನಾನು ಈ ಸಮಯದಲ್ಲಿ ಹೊರಗೆ ಕುಳಿತರೆ ಇಡೀ ಊರು ನನ್ನ ಬಗ್ಗೆ ಏನು ಮಾತನಾಡಬಹುದು. ಇಷ್ಟು ದೊಡ್ಡ ಯಜ್ಞ ನಡೆಯುತ್ತಿರುವಾಗ ಮನೆಯ ಒಡತಿಯೇ ಅಡುಗೆ ಮನೆಯಲ್ಲಿ ಇಲ್ಲದಿದ್ದರೆ ಗೌರವ ಇರುತ್ತಾ ಎಂಬ ಅಹಂಕಾರದ ಆಕೆಯ ವಿವೇಚನೆಗಳು ಅವಳನ್ನ ಕೊರಡು ಮಾಡುತ್ತವೆ. ಹೀಗಾಗಿ ಸುಶೀಲಾ ನಿರ್ಧಾರ ಮಾಡಿಯೇ ಬಿಡುತ್ತಾಳೆ. ತನ್ನ ರಕ್ತಸ್ರಾವವನ್ನ ಯಾರಿಗೂ ತಿಳಿಯದಂತೆ ದಪ್ಪ ಬಟ್ಟೆಯಲ್ಲಿ ಮುಚ್ಚಿಡುತ್ತೇನೆ, ಯಾರಿಗೂ ಕೂಡ ಹೇಳುವುದಿಲ್ಲ. ಆದ್ರೆ ಅವಳು ಒಂದು ವಿಷಯ ಮರೆತಿದ್ದಳು, ಮನುಷ್ಯರ ಕಣ್ಣಿಗೆ ಸುಳ್ಳು ಹೇಳಬಹುದು, ಆದ್ರೆ ಪ್ರಕೃತಿಯ ನಿಯಮವನ್ನಲ್ಲ. ಆಕೆ ಸ್ನಾನ ಮಾಡಿ ಮುಡಿಯುಟ್ಟಂತೆ ನಟಿಸಿ ಆ 3 ದಿನಗಳ ಕಾಲ ಆ ಪವಿತ್ರ ಅಡುಗೆ ಮನೆಗೆ ಪ್ರವೇಶಿಸುತ್ತಾಳೆ ಮತ್ತು ಆ ಅಶುದ್ಧ ಕೈಗಳಿಂದಲೇ 100 ಋಷಿ ಮುನಿಗಳಿಗೆ ಅನ್ನವನ್ನ ಬೇಯಿಸಿ ಬಡಿಸುತ್ತಾಳೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಸ್ನೇಹಿತರೆ. ಆಕೆ ಬಡಿಸಿದ ಅನ್ನವು ಅಮೃತವಾಗಿರಲಿಲ್ಲ, ಅದು ಬ್ರಹ್ಮ ಹತ್ಯೆಯ ಪಾಪದ ಅಂಶವಾಗಿತ್ತು. ಆ ಪವಿತ್ರ ಋಷಿಗಳು ಅರಿಯದೆ ಆ ಆಹಾರವನ್ನ ಸೇವಿಸುತ್ತಾರೆ. ಆದರೆ ಸ್ವರ್ಗದಲ್ಲಿರುವ ಆ ದೇವತೆಗಳು ಆ ಯಜ್ಞದ ಭಾಗವನ್ನ ಸ್ವೀಕರಿಸಲು ನಿರಾಕರಿಸುತ್ತಾರೆ. ಆ ಮನೆ, ಆ ಯಜ್ಞದ ಕುಂಡ ಮತ್ತು ಆಕೆಯ ಪತಿ ಎಲ್ಲರೂ ತಿಳಿಯದೆ ಆ ಮಹಾಪಾಪದ ಪಾಲುದಾರರಾಗಿ ಬಿಡುತ್ತಾರೆ. ಸುಶೀಲೆ ಅಂದುಕೊಂಡಂತೆ ತನ್ನೊಂದಿಗೆ ಸತ್ತು ಹೋಗುತ್ತದೆ ಅಂತ. ಆದ್ರೆ ಕಾಲಚಕ್ರ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಆಕೆ ತನ್ನ ಜೀವಾವಧಿಯನ್ನ ಮುಗಿಸಿ ಸಾವನ್ನಪ್ಪಿದಾಗ ಅವಳ ಆತ್ಮವು ಸ್ವರ್ಗದ ಬದಲು ನರಕದ ದ್ವಾರದಲ್ಲಿ ನಿಂತಿತ್ತು. ಹೌದು, ಅವಳು ಹೇಳಿದ ಆ ಒಂದು ಸುಳ್ಳು, ಆ ಒಂದು ಅಹಂಕಾರದ ನಡೆ ಆಕೆಯನ್ನ ಎಂತಹ ಭೀಕರ ಸ್ಥಿತಿಗೆ ತಳ್ಳಿತ್ತು ಎಂದರೆ ಮುಂದಿನ ಜನ್ಮದಲ್ಲಿ ಅವಳು ತನ್ನದೇ ಮಗನ ಮನೆಯ ಮುಂದೆ ಎಂಜಲು ತಿನ್ನುವ ನಾಯಿಯಾಗಿ ಜನ್ಮ ತಾಳಬೇಕಾಗುತ್ತದೆ. ಸುಶೀಲಾ ಮುಂದಿನ ಜನ್ಮದಲ್ಲಿ ಅದೇ ಮನೆಯ ಮುಂದೆ ಹಸಿದು ಕೆಂಗೆಟ್ಟ ಬೀದಿ ನಾಯಿಯಾಗಿ ಹುಟ್ಟುತ್ತಾಳೆ. ಇನ್ನು ಅವಳ ಕೈಯಿಂದ ಅಡುಗೆ ಉಣ್ಣುವ ಪತಿ ಎತ್ತಾಗಿ ಜನ್ಮ ತಾಳುತ್ತಾನೆ. ಅದೊಂದು ದಿನ ಮಗನ ಮನೆಯಲ್ಲಿ ತಂದೆ ತಾಯಿಯ ಪುಣ್ಯಸ್ಥಿತಿಯ ಸಂಭ್ರಮವಿತ್ತು. ಮಗ ಸುವಿಭೂಷಣ ದೊಡ್ಡ ಮಟ್ಟದ ಶ್ರಾದ್ದ ಕಾರ್ಯವನ್ನ ಹಮ್ಮಿಕೊಳ್ಳುತ್ತಾನೆ. ತನ್ನ ತಂದೆ ತಾಯಿ ಸ್ವರ್ಗದಲ್ಲಿ ಸುಖವಾಗಿರಲಿ ಅಂತ ಭಕ್ತಿಯಿಂದ ಋಷಿ ಮುನಿಗಳನ್ನ ಕರೆಸಿ ಸತ್ಕಾರ ಮಾಡುತ್ತಾನೆ. ಅತ್ತ ಅಡುಗೆ ಮನೆಯಲ್ಲಿ ಅವನ ಪತ್ನಿ ಅಂದರೆ ಆ ಮನೆಯ ಸೊಸೆ ದೇವತೆಗಳಿಗೆ ಮತ್ತು ಪಿತೃಗಳಿಗೆ ಪ್ರಿಯವಾದ ಹಾಲಿನ ಪಾಯಸವನ್ನ ತಯಾರಿಸಿ ತಣ್ಣಗಾಗಲೆಂದು ಅಂಗಳದ ಎತ್ತರದ ಜಾಗದಲ್ಲಿ ಇಡುತ್ತಾಳೆ. ಆದ್ರೆ ಅಲ್ಲಿ ಒಂದು ಘೋರ ಘಟನೆ ನಡೆದು ಹೋಗುತ್ತದೆ. ಯಾರಿಗೂ ತಿಳಿದ ಅಂಗಳದ ಮೂಲೆಯಿಂದ ಒಂದು ಕಡಗಪ್ಪು ವಿಷದ ಹಾವು ಸರಸರನೆ ಅಲ್ಲಿಗೆ ಬರುತ್ತದೆ. ಅದರ ಕಣ್ಣುಗಳಲ್ಲಿ ಮೃತ್ಯುವಿನ ಛಾಯೆ ಇತ್ತು. ಅದು ನೇರವಾಗಿ ಹೋಗಿ ಆ ಪವಿತ್ರವಾದ ಪಾಯಸದ ಪಾತ್ರೆಯೊಳಗೆ ತನ್ನ ಹಾಲ ವಿಷಯವನ್ನ ಕಾರಿ ಮಾಯವಾಗುತ್ತದೆ. ಆ ದೃಶ್ಯವನ್ನ ಅಂಗಳದ ಮೂಲೆಯಲ್ಲಿ ಹಸಿದು ಬಿದ್ದಿದ್ದ ಆ ಅನಾಥ ನಾಯಿ ಅಂದ್ರೆ ಪೂರ್ವ ಜನ್ಮದ ತಾಯಿ ಸುಶೀಲಾ ಅದನ್ನ ನೋಡುತ್ತಾಳೆ. ಆ ನಾಯಿಗೆ ಗೊತ್ತು, ಈ ಪಾಯಸವನ್ನ ಈಗ ಬ್ರಾಹ್ಮಣರು ಸೇವಿಸಿದ್ರೆ ಅವರು ಅಲ್ಲಿಯೇ ಮೃತಪಡುತ್ತಾರೆ. ಆಗ ತನ್ನ ಪ್ರೀತಿಯ ಮಗನಿಗೆ 100 ಬ್ರಹ್ಮ ಹತ್ಯೆಯ ಮಹಾಪಾಪ ಸುತ್ತಿಕೊಳ್ಳುತ್ತದೆ. ತನ್ನ ಮಗ ನರಕಕ್ಕೆ ಹೋಗಬಾರದು, ಅವನ ವಂಶ ನಿರ್ವಂಶವಾಗಬಾರದು ಎಂದು ತಾಯಿ ಅಂದ್ರೆ ಆ ನಾಯಿ ನಿರ್ಧಾರ ಮಾಡಿಯೇ ಬಿಡುತ್ತದೆ. ತನ್ನ ಜೀವ ಹೋದರೂ ಪರವಾಗಿಲ್ಲ, ಮಗನನ್ನು ಅವನ ಧರ್ಮವನ್ನ ಉಳಿಸಬೇಕು ಎಂದು ನಿರ್ಧರಿಸಿ ಕುಂಟುತ್ತಲೇ ಓಡಿ ಹೋಗಿ ಆ ಪವಿತ್ರ ಪಾಯಸದ ಪಾತ್ರೆಗೆ ತನ್ನ ಬಾಯಿಯನ್ನ ಹಾಕಿ ಬಿಡುತ್ತದೆ. ಆ ಪಾಯಸವನ್ನ ಎಂಜಲು ಮಾಡುತ್ತದೆ. ಆ ಕ್ಷಣವೇ ಅಲ್ಲಿ ನಡೆದಿದ್ದು ಮೈ ನಡುಗಿಸುವ ದೃಶ್ಯ. ಹೌದು, ಸೊಸೆ ಅಡಿಗೆ ಮನೆಯಿಂದ ಹೊರಗೆ ಬಂದಿದ್ದಾಳೆ. ಪುಣ್ಯ ಕಾರ್ಯಕ್ಕಾಗಿ ಮಾಡಿದ ಪಾಯಸವನ್ನ ಆ ಹೊಲಸು
ಅರಸು ನಾಯಿ ಎಂಜಲು ಮಾಡುತ್ತಿರುವುದನ್ನ ಕಂಡು ಅವಳು ಕೋಪಗೊಳ್ಳುತ್ತಾಳೆ. ಛೀ ಪಾಪಿಷ್ಟ ನಾಯಿಯೇ, ಇಡೀ ಧರ್ಮವನ್ನೇ ಹಾಳು ಮಾಡಿಬಿಟ್ಟೆ ಅಂತ ಕಿರುಚುತ್ತಾಳೆ. ಆಕ್ರೋಶದಿಂದ ಅಡುಗೆ ಮನೆಯ ಒಲೆಯಲ್ಲಿ ಉರಿಯುತ್ತಿದ್ದ ದೊಡ್ಡದೊಂದು ಸುಡುತ್ತಿರುವ ಕೆಂಡದ ಕಟ್ಟಿಗೆಯನ್ನ ಎಳೆದುಕೊಂಡು ಬರುತ್ತಾಳೆ. ಪಕ್ಕನೆ ಆ ನಾಯಿಯ ಬೆನ್ನಿ ಮೇಲೆ ಸುಡುತ್ತಿರುವ ಕಟ್ಟಿಗೆಯಿಂದ ಬಲವಾಗಿ ಹೊಡೆಯುತ್ತಾಳೆ. ಹೊಡೆತದ ತೀವ್ರಕ್ಕೆ ಆ ನಾಯಿಯ ಬೆನ್ನೆಲುಬು ಅಲ್ಲೇ ಮುರಿದು ಹೋಗುತ್ತದೆ. ಸುಡುತ್ತಿರುವ ಕೆಂಡದಿಂದ ಅದರ ಚರ್ಮ ಸುಟ್ಟು ಕರಕಲಾಗುತ್ತದೆ. ಆ ನಾಯಿ ವೇದನೆಯಿಂದ ಅಳಲು ಪ್ರಾರಂಭ ಮಾಡುತ್ತದೆ. ರಕ್ತಸಿಕ್ತವಾದ ಅಂಗಳದಿಂದ ಹೊರಕ್ಕೆ ಓಡಿ ಹೋಗುತ್ತದೆ. ವಿಪರ್ಯಾಸ ನೋಡಿ ಸ್ನೇಹಿತರೆ, ಯಾವ ತಾಯಿ ತನ್ನ ಮಗನನ್ನೇ ಪಾಪದಿಂದ ಬಚಾಯಿಸಲು ಹೋಗಿದ್ದಳೋ ಅದೇ ಮಗನ ಮನೆಯಲ್ಲಿ ಮೃತ್ಯು ತುಲ್ಯವಾದ ಶಿಕ್ಷೆಯನ್ನ ಅನುಭವಿಸುತ್ತಾಳೆ. ಆ ತಾಯಿಯ ಕಣ್ಣೀರು ಮತ್ತು ಆ ನಾಯಿಯ ಗೋಳು ಕೇಳುವವರು ಯಾರು ಕೂಡ ಇರಲಿಲ್ಲ. ಹೌದು, ವಿಧಿ ಅಷ್ಟು ಕ್ರೂರವೇ. ಗೆಳೆಯರೇ, ಮಾಸಿಕ ಧರ್ಮದ ಸಮಯದಲ್ಲಿ ಹೇಳಲಾದ ಆ 3 ಕೆಲಸಗಳು ಯಾವತ್ತು ಮಾಡಬಾರದು: ಅಡಿಗೆ ಮಾಡುವುದು, ದೇವ ಕಾರ್ಯ ಮಾಡುವುದು ಮತ್ತು ಶಾರೀರಿಕ ಸಂಬಂಧ ಯಾವತ್ತು ಮಾಡಬಾರದು. ಈ ಕೆಲವು ನಿಯಮಗಳನ್ನ ಯಾವತ್ತು ಗಮನದಲ್ಲಿಟ್ಟುಕೊಳ್ಳಬೇಕು. ಇವುಗಳ ಹಿಂದೆ ಅತೀಂದ್ರಿಯ ವಿಜ್ಞಾನವಿದೆ, ಕೇವಲ ಪುರಾಣವಲ್ಲ. ಇಂದು ಆಧುನಿಕ ಹೆಸರಿನಲ್ಲಿ ಈ ನಿಯಮಗಳನ್ನ ಗಾಳಿಗೆ ತೂರಲಾಗುತ್ತಿದೆ. ಆದರೆ ಒಂದಿಲ್ಲ ಒಂದು ದಿನ ನಿಮಗೂ ಕೂಡ ಇಂತಹ ಕೆಟ್ಟ ಘಟನೆಗಳು ಆಗುವ ಸಾಧ್ಯತೆ ಇರುತ್ತದೆ ಅನ್ನೋದನ್ನ ಯಾವತ್ತೂ ಮರೆಯಬಾರದು. ಇನ್ನು ಪುರಾಣದ ಇನ್ನೊಂದು ಭಾಗವನ್ನ ಈಗ ಕೇಳಿ. ಪತ್ನಿ ಪತಿಗಿಂತ ಮೊದಲು ಆಹಾರ ಸೇವಿಸುವುದು ಉತ್ತಮವೇ? ಪತಿ ಪತ್ನಿಯರು ಒಟ್ಟಿಗೆ ಊಟ ಮಾಡುವುದರಿಂದ ಏನಾಗುತ್ತದೆ? ಪತಿಯನ್ನ ತನ್ನ ಹೆಸರಿನಿಂದ ಕರೆಯುವುದು ಪತ್ನಿಗೆ ಶುಭವೋ ಅಶುಭವೋ? ಹೌದು, ಈ ಎಲ್ಲ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇದಕ್ಕೆ ಉತ್ತರವಾಗಿ ಕೃಷ್ಣನು ಪತಿ ಪತ್ನಿಯರ ನಡುವಿನ ಗೌರವದ ಮಹತ್ವವನ್ನು ತಿಳಿಸಲು ಒಂದು ಅದ್ಭುತ ಕಥೆಯನ್ನೇ ಹೇಳಿದ್ದಾನೆ. ಹಿಂದೆ ಕಲಿಂಗ ದೇಶದ ಶ್ರೀಪುರ ಎಂಬ ನಗರದ ಪಂಡಿತ ವಸುದತ್ತನ ಮಗಳಾದ ಸುಕನ್ಯಾ ಅಪ್ರತಿಮ ಸುಂದರಿ. ತನ್ನ ಸೌಂದರ್ಯದಿಂದ ಅವಳಿಗೆ ತನ್ನ ಮೇಲೆ ಅಹಂಕಾರ ಅಮಲೇರಿತ್ತು. ಅವಳು ತನಗಿಂತ ಶ್ರೇಷ್ಠರು, ಸುಂದರಿ, ಈ ಭೂಮಿಯ ಮೇಲೆ ಯಾರೂ ಇಲ್ಲ ಎಂಬ ಅಹಂಕಾರ ಅವಳಲ್ಲಿತ್ತು. ಅವಳ ತಂದೆ ಗುಣವಂತನಾದ ಶಿವಶರ್ಮ ಎಂಬುವನ ಜೊತೆ ಅವಳಿಗೆ ಮದುವೆ ಮಾಡಿದರೂ ಸುಕನ್ಯಾ ಅವನನ್ನ ಇವತ್ತು ಪತಿಯಾಗಿ ಕಾಣಲೇ ಇಲ್ಲ. ಶಾಸ್ತ್ರಗಳ ಪ್ರಕಾರ ಪತಿಯನ್ನು ದೈವಾಂಶ ಸಂಭೂತ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಸುಕನ್ಯಾ ಅವನನ್ನ ಒಬ್ಬ ಸೇವಕನಿಗಿಂತ ಕೀಳಾಗಿ ಕಾಣುತ್ತಿದ್ದಳು. ಅವನನ್ನ ಏಕವಚನದಲ್ಲಿ ಮತ್ತು ಅವನನ್ನ ಹೆಸರಿಟ್ಟು ಕರೆಯುವುದು ಅವಳಿಗೆ ರೂಢಿಯಾಗಿತ್ತು. ಭಾರತೀಯ ಸಂಸ್ಕೃತಿಯಲ್ಲಿ ಪತ್ನಿಯರು ಪತಿಯ ನಂತರ ಅಥವಾ ಪತಿಯೊಂದಿಗೆ ಆಹಾರ ಸೇವಿಸುವುದು ಮರ್ಯಾದೆಯ ಸಂಕೇತವಾಗಿದೆ. ಆದರೆ ಸುಕನ್ಯಾ ಪತಿಗೆ ಹಸಿವಾಗಿದೆಯೇ ಅವನಿಗೆ ಊಟ ಬಡಿಸುವ ಮೊದಲೇ ತಾನೇ ಮೊದಲು ಊಟ ಮಾಡಿ ಕುಳಿತುಕೊಳ್ಳುತ್ತಿದ್ದಳು. ಅಷ್ಟೇ ಅಲ್ಲದೆ ತನಗೆ ಊಟ ಬಡಿಸುವಂತೆ ಅವಳು ಆಜ್ಞೆ ಕೂಡ ಮಾಡುತ್ತಿದ್ದಳು. ಶಿವವರ್ಮ ಶಾಂತ ಸ್ವಭಾವದವನಾಗಿದ್ದರಿಂದ ಎಲ್ಲವನ್ನ ಸಹಿಸಿಕೊಂಡಿದ್ದ ಮತ್ತು ಎಲ್ಲ ಕೆಲಸವನ್ನ ಮಾಡುತ್ತಿದ್ದ. ಆದರೆ ದಿನ ಕಳೆದಂತೆ ಸುಕನ್ಯಾಳ ಉದ್ದಟತನ ಮಿತಿ ಮೀರಿ ಬಿಡುತ್ತದೆ. ಅವಳು ತನ್ನ ಪತಿಯ ಸಾಮೀಪ್ಯವನ್ನೇ ನಿರಾಕರಿಸುತ್ತಾಳೆ. ಇದರಿಂದ ನೊಂದ ಶಿವವರ್ಮ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾನೆ. ಕೆಲ ಕಾಲದ ನಂತರ ತನ್ನ ತಪ್ಪಿನ ಅರಿವಾಗಿ ಸುಕನ್ಯಾ ಪತಿಯನ್ನು ಹುಡುಕುತ್ತಾ ಕಾಡಿಗೆ ಹೋಗುತ್ತಾಳೆ. ಅಲ್ಲಿ ಶಿವವರ್ಮ ಹೊಸ ಜೀವನ ಮತ್ತು ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಮತ್ತೊಬ್ಬ ಸ್ತ್ರೀಯನ್ನ ಕಂಡಾಗ ಅವಳಿಗೆ ಅತೀವ ಪಶ್ಚಾತ್ತಾಪವಾಗುತ್ತದೆ. ಆ ಮಾಸಿಕ ಆಘಾತ ಮತ್ತು ತೀವ್ರ ದುಃಖದಿಂದ ಅವಳು ಅಲ್ಲಿಯೇ ಪ್ರಾಣ ಬಿಡುತ್ತಾಳೆ. ಸುಕನ್ಯಾ ಪ್ರಾಣವನ್ನ ಯಮದೂತರು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ಚಿತ್ರಗುಪ್ತನು ಅವಳ ಪಾಪಗಳ ಪಟ್ಟಿಯನ್ನ ಓದುತ್ತಾನೆ. ಮೊದಲನೆಯದು, ಪತಿಯನ್ನ ಮನುಷ್ಯನೆಂದು ಪರಿಗಣಿಸದೆ ಅವಮಾನಿಸಿದ್ದು. ಪತಿಗಿಂತ ಮೊದಲು ಆಹಾರ ಸೇವಿಸುವ ಮೂಲಕ ಧರ್ಮ ಉಲ್ಲಂಘನೆ ಮಾಡಿದ್ದು. ಪತಿಯನ್ನ ಹೆಸರಿಟ್ಟು ಕರೆದು ಕೌಟುಂಬಿಕ ಗೌರವಕ್ಕೆ ಧಕ್ಕೆ ತಂದಿದ್ದು. ಈ ಎಲ್ಲ ಪಾಪಗಳ ಪಟ್ಟಿಯನ್ನ ನೋಡಿ ಯಮಧರ್ಮರಾಯ ತನ್ನ ಕಿಂಕರಿಗೆ ಆಜ್ಞೆಯನ್ನ ನೀಡುತ್ತಾನೆ. ಅವಳನ್ನ ಕಾದ ಕಬ್ಬಿಣದ ಪ್ರತಿಮೆಯನ್ನ ಅಪ್ಪಿಕೊಳ್ಳುವಂತೆ ಮಾಡಿ ನರಕದ ಅಗ್ನಿಯಲ್ಲಿ ಬೇಯಿಸುತ್ತಾನೆ. ನೂರಾರು ವರ್ಷಗಳ ಕಾಲ ಈ ನರಕ ಯಾತನೆಯನ್ನ ಅನುಭವಿಸಿದ ನಂತರ ಅವಳ ಕರ್ಮದ ಶೇಷವಾಗಿ ಅತ್ಯಂತ ಕೊಳಕಾದ ಪ್ರಾಣಿಯಾದ ಹೆಣ್ಣು ಹಂದಿ ಅಂದ್ರೆ ಸುಪರ್ಣಿ ಜನ್ಮವನ್ನ ನೀಡಲಾಗುತ್ತದೆ. ಮುಂದೆ ಅಯೋಧ್ಯೆಯ ರಾಜ ಇಕ್ಷಾಕು ಬೇಟೆಗೆ ಹೋದಾಗ ಗಾಯಗೊಂಡಿದ್ದ ಈ ಹೆಣ್ಣು ಹಂದಿಯ ಸ್ಥಿತಿಯನ್ನು ನೋಡಿ ರಾಣಿ ಸುದೇವಳಿಗೆ ಕರುಣೆ ಬರುತ್ತದೆ. ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಈ ಹಂದಿಯ ಮೇಲೆ ರಾಣಿ ಸುದೇವಳು ತಂಪಾದ ನೀರನ್ನ ಚಿಮುಕಿಸಿದಾಗ ಒಂದು ಅದ್ಭುತ ಸಂಭವಿಸುತ್ತದೆ. ಪಶು ಜನ್ಮದಲ್ಲಿದ್ದ ಆ ಜೀವಿ ಮನುಷ್ಯರಂತೆ ಸ್ಪಷ್ಟವಾದ
ಮೃದುವಾದ ಸುಸಂಸ್ಕೃತ ಭಾಷೆಯನ್ನ ಮಾತನಾಡಲು ಆರಂಭಿಸುತ್ತದೆ. ಹೌದು, ಅದು ತನ್ನ ಪೂರ್ವ ಜನ್ಮದ ಅಹಂಕಾರ ಮತ್ತು ಪತಿಗೆ ಮಾಡಿದ ದ್ರೋಹದ ಕಥೆಯನ್ನ ಆ ರಾಜಾರಾಣಿಗೆ ವಿವರಿಸುತ್ತದೆ. ಹೇ ದೇವಿ, ನಾನು ಅನುಭವಿಸಬೇಕಾದ ನರಕ ಯಾತನೆಯನ್ನ ಅನುಭವಿಸಿ ಈ ನೀಚ ಜನ್ಮಕ್ಕೆ ಬಂದಿದ್ದೇನೆ. ಈಗ ಈ ನೋವಿನಿಂದ ನನಗೆ ಮುಕ್ತಿ ಬೇಕು. ನಿಮ್ಮಂತಹ ಪರಮ ಪತಿವ್ರತೆಯ ಪುಣ್ಯದಿಂದ ಅದು ಮಾತ್ರ ಸಾಧ್ಯ. ನನ್ನನ್ನು ಉದ್ಧಾರ ಮಾಡಲು ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಅಂತ ಬೇಡಿಕೊಳ್ಳುತ್ತಾಳೆ. ಹಂದಿಯ ಈ ಕರುಣಾಜನಕ ಕಥೆಯನ್ನ ಕೇಳಿ ರಾಣಿ ಸುದೇವಳು ಹಿಂಜರಿಯುವುದಿಲ್ಲ. ತನ್ನ ಪತಿಯಾದ ರಾಜ ಇಕ್ಷಾವಿನ ಅನುಮತಿಯನ್ನ ಪಡೆದು ತನ್ನ ಇಡೀ ಜೀವನದ ಭಕ್ತಿಯಿಂದ ಮತ್ತು ಪತಿ ಸೇವನೆಯಿಂದ ತಾನು ಗಳಿಸಿದ ಪುಣ್ಯದಲ್ಲಿ 1 ವರ್ಷದ ಪುಣ್ಯ ಫಲವನ್ನ ಆ ಹಂದಿಗೆ ಧಾರೆಯಾಗಿ ಕೊಡುತ್ತಾಳೆ. ಒಬ್ಬ ವ್ಯಕ್ತಿ ತನ್ನ ಕಷ್ಟಪಟ್ಟು ಗಳಿಸಿದ ಆಧ್ಯಾತ್ಮಿಕ ಶಕ್ತಿಯನ್ನ ಅಂದರೆ ಪುಣ್ಯವನ್ನ ಮತ್ತೊಬ್ಬರಿಗೆ ದಾನ ಮಾಡುವುದು ಅತ್ಯುನ್ನತ ತ್ಯಾಗಗಳ ಸಂಕೇತವಾಗಿದೆ. ಹೌದು ಸ್ನೇಹಿತರೆ, ಇದರಿಂದ ನಾವು ಒಂದು ಮುಖ್ಯ ಸಂದೇಶವನ್ನ ಕೂಡ ಪಡೆಯುತ್ತೇವೆ. ದಾಂಪತ್ಯ ಜೀವನದಲ್ಲಿ ಅಹಂಕಾರವಿರಬಾರದು. ಪರಸ್ಪರ ಗೌರವ, ಪ್ರೀತಿ ಮತ್ತು ಮರ್ಯಾದೆಯಿಂದ ಇರಬೇಕು. ಪತಿಯನ್ನ ಗೌರವಿಸುವ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವ ಸ್ತ್ರೀಯ ಜೀವನ ಸುಖಮಯವಾಗಿರುತ್ತದೆ ಎಂಬುದಕ್ಕೆ ಈ ಕಥೆಯ ಸಾರವಾಗಿದೆ. ಸ್ನೇಹಿತರೆ, ಈ ಕಥೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಬೇರೆಯವರ ಜೊತೆ ಶೇರ್ ಮಾಡಿ. ಸ್ನೇಹಿತರೆ, ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ಹಂದಿಯ ರೂಪವನ್ನ ಪಡೆದಂತಹ ಆ ರಾಣಿಯ ಹೆಸರು ಏನು ಎನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.